ಪವಿತ್ರವಾದ ದ್ವಾದಶ ತೀರ್ಥುಲಿನ ಪಾಲ್ಗುಣಿ ತಟ ಹರಿಹರ ಕ್ಷೇತ್ರ ಪೌರಾಣಿಕದ ಹಿನ್ನೆಲೆ ಪುನಃ ಇತಿಹಾಸ ಪುಗರ್ತಿದ ದಶ ದೇವಲ್ಯದ ಬೀಡು ಗುರುಪುರಡು ತನ್ನ ತಾಮಸ ರೂಪನು ಬುಡ್ದು ಸಾತ್ವಿಕ ರೂಪಡು ಭಕ್ತರಿಗೆ ಅಭಯ ಕೊರೊಂದಿಪ್ಪುನ ಸತ್ಯದೇವತೆನ ಮಂದಿರಡು ಪುನಃ ಪ್ರತಿಷ್ಠ ರಜತ ಉತ್ಸವ ನಡೆತದುಂಟು. ತುಳುನಾಡು ದೇವ ದೈವಲಿನ ನಿಲೆ ಉಂತಿನ ಪುಣ್ಯದ ಊರು ಅವ್ಯೇತೋ ಜಾಗಿರೆಡು ದೈವದೇವರು ನಿಲೆ ಊರ್ದು ಜನಕ್ಕೆನು ರಕ್ಷಣೆ ಮಲ್ತೊಂದುಲ್ಲಿದೆ. ಅಂಚಿತ್ತಿ ಪವಿತ್ರವಾಯಿನ ಕ್ಷೇತ್ರ ಪಲ್ಗುಣಿ ತಟೊಟ್ಟು ಗುರುಪುರಡು ನಿಲೆ ಊರ್ದಿ ಸತ್ಯ ದೇವತೆ ತನ್ನ ತಾಮಸ ರೂಪನು ಬುಡ್ದು ಸಾತ್ವಿಕ ರೂಪಡು ಸತ್ಯ ಧರ್ಮೊಳಿನ ರಕ್ಷಣೆ ಮಲ್ತೊಂದು ಜನಕ್ಕೆನು ಕಾತೊಂದು ಪುನಃ ಮಹಾಶಕ್ತಿ ಧರ್ಮ ದೇವತೆನ ಮಂದಿರುಡು ಪುನಃ ಪ್ರತಿಷ್ಠದ ಸಂಭ್ರಮ. ಏಪ್ರಿಲ್ 24 ಏಪ್ರಿಲ್ 28 ಮುಟ್ಟ ಈ ಪುಣ್ಯ ಕಾರ್ಯಗಳು ನಡಪೆರೊಂಡು. ಆ ಲೆಕ್ಕಡು ಕಾಂಡೆ ಮಂದಿರುಡು ನಿರ್ಮಾಲ್ಯ ವಿಸರ್ಜನೆ, ಗುರುಸ್ವಾಮಿ ನಾರಾಯಣ ದೇಗುಲಡು ಗಣಪತಿ ಪೂಜೆ, ಪುಣ್ಯಾಹ ವಾಚನೆ, ಹೋಮಲು ಶುರುವಾದ ಶ್ರೀ ಸತ್ಯದೇವತಾ ಮಂದಿರುಡು ಶತಕಾಲಾಭಿಷೇಕ ನಡೆತ್ತದೆ. ಐದು ಬೊಕ್ಕ ಮಹಾಪೂಜೆ ಕರೀತೀರು. ನಾನೊಂಜಿ ಕಡೆಟ್ ಸತ್ಯಶ್ರೀ ವೇದಿಕೆಡು ಸಭಾಲೇಸಿರದ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತನೆ. ಪಾಕ ಜನ ಭಕ್ತಾಭಿಮಾನಿಗಳು ಪಾಲ್ಪಡೆದು ದೇವರನ್ನ ಇಂಬು ನಟ್ಟುಳ್ಳೇರು. ಕ್ಷೇತ್ರ ಯಾವಾಗ ಪಾವನವಾಗ್ತದೆ ಅಂತ ಹೇಳಿದರೆ ಶಾಸ್ತ್ರಕಾರರು ಹೇಳ್ತಾರೆ ಅನಂತ ಕ್ಷೇತ್ರಜ್ಞರಿಂದ ಅಂತ. ಆ ಕ್ಷೇತ್ರಜ್ಞ ಅನ್ನುವಂತಹ ವಿಷಯವನ್ನು ಶ್ರೀಕೃಷ್ಣ ಗೀತೆಯಲ್ಲಿ ಬಹಳ ಸ್ವಚ್ಛವಾಗಿ ವಿವರಿಸಿದ್ದಾನೆ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅನ್ನುವಂತಹ ಶಬ್ದವನ್ನು ಆ ಕ್ಷೇತ್ರದಲ್ಲಿ ಮಾಡುವಂತಹ ದಾನ ಧರ್ಮ ಸತ್ಕರ್ಮಗಳು, ಭಗವಂತನ ಅನಂತ ಕಲ್ಯಾಣೋತ್ಪನ್ನ ಕರ್ಮಗಳು ಅವೆಲ್ಲ ಒಟ್ಟು ಸೇರಿ ಒಂದು ಕ್ಷೇತ್ರವನ್ನು ಪಾವನ ಮಾಡಿಸ್ತಾವೆ. ಅಂತಹ ಒಂದು ಸನ್ನಿಧಾನ ಸತ್ಯದೇವತಾ ಧರ್ಮದೇವತಾ ಕ್ಷೇತ್ರ. ಆ ನುಡಿಯಲ್ಲೇ ಇದೆ. ಸತ್ಯದೇವತೆ ಅಂತಂದರೆ ಅವಳನ್ನು ಚಿಂತಿಸುವಾಗ ಹೇಳ್ತಾರೆ 16 ಬಗೆಯ ಷೋಡಶ ಅವತಾರಗಳನ್ನು ಅವಳು ಕಂಡಿದ್ದಾಳೆ ಎನ್ನುವುದು ಕೂಡ ಪುರಾಣಗಳಲ್ಲಿ ಮತ್ತು ಜನಪದವಾಗಿ ಅದರ ಉಲ್ಲೇಖ ಇದೆ. ಯತ್ ಸತಾಂ ಹಿತಂ ಅತ್ಯಂತಂ ತತ್ಸತ್ಯಂ. ಯಾವುದು ಸಜ್ಜನರಿಗೆ, ಸತಾಂ ಅಂದರೆ ಸಜ್ಜನರಿಗೆ ಅತ್ಯಂತ ಹಿತವಾದದ್ದು, ಅದನ್ನು ನಾವು ಸತ್ಯ ಅಂತ ಕರೆಯುವುದು. ನನಗೆ ಇಲ್ಲಿ ಕಾಣುವುದು ಸಜ್ಜನರಿಗೆ ಅತ್ಯಂತವಾಗಿ ಹಿತವನ್ನು ಕೊಡತಕ್ಕಂತಹ ಸಾನ್ನಿಧ್ಯ, ಅದು ಆ ದೇವತೆ ಆದದ್ರಿಂದ ಅದನ್ನು ಸತ್ಯ ದೇವತಾ ಅಂತ ಕರೆದರು ಅಂತ ಹೇಳಬಹುದು.